ಕೆಲವು ಪತ್ರಿಕೆಗಳಲ್ಲಿ ನಾವು ಹಿಂದೆಲ್ಲ ನಮ್ಮ ಬಾಲ್ಯದಲ್ಲಿ ಕಾಲೇಜ್ ದಿನಗಳಲ್ಲಿ ಸಂಪಾದಕೀಯವನ್ನು ಹೆಚ್ಚು ಓದ್ತಾ ಇದ್ದೆವು. ಇತ್ತೀಚೆಗೆ ಕೆಲವು ಪತ್ರಿಕೆಗಳಲ್ಲಿ ಸಂಪಾದಕೀಯ ಎನ್ನುವಂಥ ಸ್ವಲ್ಪ ಪರಿಕಲ್ಪನೆಗಳು ಸ್ವಲ್ಪ ಕಡಿಮೆ ಆದಾಗೆ ಕಾಣಿಸ್ತಾ ಇದೆ. ಅಲ್ಲಿ ಬೇರೆ ಲೇಖನಗಳು, ಅಂಕಣಗಳು ಆ ರೀತಿ ಬರ್ತದೆ. ಪುಷ್ಪರಾಜ್ ಅವರೇ, ಈಗ ನಾವು ಸಂಘಟನೆಯ ಬಗ್ಗೆ ಮಾತಾಡೋಣ. ನೀವು ಅಧ್ಯಕ್ಷರು ಕಾರ್ಯನಿರತ ಪತ್ರಕರ್ತರ ಸಂಘ. ಈ ಪತ್ರಕರ್ತರ ಸಂಘ ಮಾಡುವಂಥ ಕಾರ್ಯಗಳು ಯಾವುದು? ಪತ್ರಕರ್ತರ ಸಂಘಟನೆಗಳು ಯಾವ್ದೆಲ್ಲ ಇದೆ? ಈಗ ನಮ್ಮ ಕಾರ್ಯನಿರತ ದಕ್ಷಿಣ ಕನ್ನಡ ಕಾರ್ಯನಿರತ ಪತ್ರಕರ್ತರ ಸಂಘ 1976 ಅಕ್ಟೋಬರ್ 6ನೇ ತಾರೀಕು ಆರಂಭ ಆಗಿರುತ್ತೆ. 1976 ಅಕ್ಟೋಬರ್ 6. ಒಂದು ನಿಮಿಷ, ನಾವು ಮುಂದುವರಿಸ್ತೇನೆ. ಅಷ್ಟೊತ್ತಿಗೆ ಕರೆ ಮಾತಾಡಿ ಮುಂದುವರಿಸ್ತೇನೆ. ಹಲೋ ಸರ್, ಇದು ನಮಸ್ಕಾರ ನಿರೂಪಕರಿಗೆ ಮತ್ತೆ ನಮ್ಮ ಇಬ್ರು ಅತಿಥಿಗಳಿಗೆ. ನಮಸ್ಕಾರ. ಯಾರು ಮಾತಾಡ್ತಿದ್ದೀರಾ? ಇದು ಮಹೇಶ್ ಅಂತ ಹೇಳಿ ಕಾರ್ಚಿಟಿಂದ. ಹೇಳಿ ಸರ್, ಹೇಳಿ, ಮಾತಾಡಿ. ನಮಗೆ ಇರುವಂತ ಪ್ರಶ್ನೆ ಏನು ಅಂತ ಹೇಳಿದ್ರೆ ಸರ್, ಇವಾಗ ನನ್ನ ಮಗ SLC ಕಲಿತಾ ಇದ್ದಾನೆ. ಸರಿ. ಅವನಿಗೆ ಇಂಟ್ರೆಸ್ಟ್ ಯಾವುದು ಅಂತ ಕೇಳಿದ್ರೆ ನಾನು ಯಾವ್ದು ಕಲಿತೇನೆ ಅಂತ ಹೇಳ್ತಾ ಇರ್ತಾನೆ. ನಮ್ಗೇನು ಅಂತ ಹೇಳಿದ್ರೆ ಸರ್, ಈಗ ನನ್ನ ಮಗ ಪತ್ರಿಕೋದ್ಯಮದಲ್ಲಿ ಕಲಿಬೇಕು ಎನ್ನುವಂತ ಆಸೆ. ಓಕೆ. ಹಾಗೀಗ ಪತ್ರಿಕೋದ್ಯಮದಲ್ಲಿ ಕಲಿಬೇಕು ಅಂತ ಹೇಳಿದ್ರೆ ಒಂದು ಯಾವ ರೀತಿಯ ಟ್ಯಾಲೆಂಟ್ ಮಕ್ಕಳಲ್ಲಿ ನಾವು ಐಡೆಂಟಿಫೈ ಮಾಡಬೇಕು. ಈಗ ಅವನಿಗೆ ಸ್ಟೇಜ್ ಫಿಯರ್ ಎನ್ನುವಂಥದ್ದಿಲ್ಲ. ಗುಡ್. ಮತ್ತೆ ಗ್ಲಾನ್ಸಿಂಗ್ ಪವರ್ ಇದೆ, ಎರಡನೇ ವಿಷಯ. ಒಳ್ಳೇದು. ಮತ್ತೆ ಮೂರನೇದು ಫ್ಲೂಯೆನ್ಸಿ ಇದೆ. ಹಾಗಾಗಿ ಮಕ್ಕಳಿಗೆ ಯಾವ್ದು ಬೇಕು ಅದನ್ನು ನಾವು ಕಲಿಸ್ಬೇಕು. ಸರಿ ಸರಿ. ಅದರ ಜೊತೆಗೆ ಈಗ ಅವರಿಗೆ ಯಾವ್ದು ಇಂಟ್ರೆಸ್ಟ್ ಇಲ್ಲ, ಗುರಿ ಅಂತ ಅಲ್ಲ, ಬದಲಾಗಿ ನಾವು ಕಲಿಸಿದನ್ನ ಕಲಿತಾರೆ ಅವರು. ಖಂಡಿತ ಖಂಡಿತ. ಹಾಗಿದ್ದಾಗ ಈಗ ನಮ್ಗೆ ಅವರನ್ನ ಪತ್ರಿಕೆಯಲ್ಲಿ ಅವರು ಕಲಿಬೇಕು ಅಂತ ಇಂಟ್ರೆಸ್ಟ್ ಇತ್ತು ಅಂತ ಹೇಳಿದ್ರೆ ನಾವು ಅವರಲ್ಲಿ ಇರುವಂತ ಯಾವ ಪ್ರತಿಭೆಯನ್ನು ಐಡೆಂಟಿಫೈ ಮಾಡಿ ನಾವು ಅವರಿಗೆ ಜರ್ನಲಿಸಂ ಕಲಿಸಬಹುದು ಎನ್ನುವಂಥದ್ದು ನಮ್ಮ ಒಂದು ಪ್ರಶ್ನೆ. ಒಳ್ಳೆಯ ಪ್ರಶ್ನೆ ಕೇಳಿದಿರಿ. ಸಾಮಾನ್ಯವಾಗಿ ಪೋಷಕರು ಮಕ್ಕಳನ್ನು ಅವರು ಹೇಳಿದ ಕೋರ್ಸ್ಗಳಿಗೆ ಹಾಕುವಂಥದ್ದು. ಹೀಗಿರುವಾಗ ಮಗುವಿನ ಪ್ರತಿಭೆಯನ್ನು ನೋಡಿ ಅದನ್ನು ಗುರುತಿಸಿ ಜರ್ನಲಿಸಂ ಬಗ್ಗೆ ನೀವು ಆಸಕ್ತಿಯನ್ನು ವಹಿಸಿದ್ದೀರಿ. ಅದರ ಬಗ್ಗೆ ನಮ್ಮ ಅತಿಥಿಗಳು ಉತ್ತರ ಕೊಡ್ತಾರೆ. ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು. ಉತ್ತರ ಕೊಡ್ತಾರೆ ಪುಷ್ಪರಾಜ್ ಅವರು. ಕೃಷ್ಣ ಸರ್, ಹೇಳಿ ಸರ್. ಒಂದು, ಅವನಿಗೆ ಯಾವುದರಲ್ಲಿ ಆಸಕ್ತಿ ಇದೆ ಅನ್ನೋದನ್ನು ಗಮನಿಸ್ಕೊಳ್ಬೇಕಾಗತ್ತೆ. ಈಗ ಮಾಸ್ ಕಮ್ಯುನಿಕೇಷನ್ ಆ್ಯಂಡ್ ಜರ್ನಲಿಸಮ್ ಅನ್ನುವಂಥ ಕೋರ್ಸನ್ನು ನಾವು ಸಾಮಾನ್ಯವಾಗಿ MCJ ಅಂತ ನಾವು ಯೂನಿವರ್ಸಿಟಿಗಳಲ್ಲಿ ಕಾಣ್ತೇವೆ ಅಥವಾ ಖಾಸಗಿ ವಿಶ್ವವಿದ್ಯಾನಿಲಯಗಳಲ್ಲಿ ಇವೆ. ಆಮೇಲೆ ಜರ್ನಲಿಸಮ್ ಕೋರ್ಸ್ ಮಾಡದೇನೂ ಅನುಭವದ ಮೂಲಕನೇ ಜರ್ನಲಿಸ್ಟ್ಗಳಾದವರು ಇದ್ದಾರೆ. ಆದರೆ ಜರ್ನಲಿಸಮ್ ಮಾಡಿದರೆ ಹೆಚ್ಚು ಅವರಿಗೆ ಅವಕಾಶಗಳು ಲಭ್ಯ ಆಗುವ ಕಾರಣಕ್ಕೆ ಅವನನ್ನು ಯಾವುದು ಈಗ ಪತ್ರಿಕೆಗೆ ಅವನು ಸೇರಬೇಕು ಅಂತ ಬಯಸ್ತಾ ಇದ್ದಾನ. ಈಗ ಪದವಿಯಲ್ಲಿ BAಯಲ್ಲಿ ಜರ್ನಲಿಸಮ್ ಕೋರ್ಸ್ಗಳು ಕೆಲವು ಕಡೆಗಳಲ್ಲಿವೆ. ಈಗ 1988ರಲ್ಲಿ MCJ ಕೋರ್ಸ್ ಮಂಗಳೂರಲ್ಲಿ ಯೂನಿವರ್ಸಿಟಿಯಲ್ಲಿ ಪ್ರಾರಂಭ ಆಯಿತು. ಆಮೇಲೆ ಖಾಸಗಿ ವಿಶ್ವವಿದ್ಯಾನಿಲಯಗಳು ಕೂಡ ಅದನ್ನು ಪ್ರಾರಂಭ ಮಾಡಿದೆ. ಈಗ ಮುಖ್ಯವಾಗಿ ಅವನಿಗೆ ಬರೆಯುವ ಅಭಿವ್ಯಕ್ತಿಯ ಸಾಮರ್ಥ್ಯ ಇದೆಯಾ, ಬರವಣಿಗೆಯಲ್ಲಿ ಆಸಕ್ತಿ ಇದೆಯಾ, ಅಭಿವ್ಯಕ್ತಿ ಸಾಮರ್ಥ್ಯ ಇದೆಯಾ, ಅದನ್ನು ಗಮನಿಸಬೇಕು. ಎರಡನೇದಾಗಿ ಅವನು ಈ ಚಲನಚಿತ್ರ ಮಾಧ್ಯಮ ಅಥವಾ ಈ ತರದ ದೂರದರ್ಶನ ಇಂಥವುಗಳಿಗೆ ಹೋಗ್ತಾನಂತಾದ್ರೆ ಸಿನಿಮಾ ಮಾಧ್ಯಮ ಅಥವಾ ಈ ಪ್ರಸಾರ ಮಾಧ್ಯಮ ಇರಬಹುದು. ಆಗ ಅವನಿಗೆ ಮಾತನಾಡುವ ಅಭಿವ್ಯಕ್ತಿಯ ಸಾಮರ್ಥ್ಯಗಳು ಕೂಡ ಬೇಕಾಗುತ್ತೆ. ಈ ಎರಡು ಮುಖ್ಯವಾಗಿ ಸಾಮರ್ಥ್ಯಗಳು ಇದ್ದಾಗ ಮತ್ತು ಸೃಜನಶೀಲತೆ ಅನ್ನೋದು ಬೇಕು ಪತ್ರಕರ್ತರಿಗೆ. ಸೃಜನಶೀಲತೆ ಅನ್ನೋದು ಕೂಡ ಬೇಕು. ಅಂದ್ರೆ ಹೊಸತ್ತನ್ನು ಕಾಣುವ ಮತ್ತು ಅದನ್ನು ಕಟ್ಟುವ. ಈಗ ಜನಪ್ರಿಯ ಆಗೋದು ಅದರ ಮೂಲಕ ಅದರಲ್ಲಿ ಅವನು ತೊಡಗಿಸಿಕೊಂಡ್ರೆ ಮತ್ತು ಈಗಿನ ಹೊಸ ತಂತ್ರಜ್ಞಾನದ ವಿಚಾರಗಳು ಅವನಿಗೆ ಗೊತ್ತಿದ್ರೆ ಮತ್ತು ಅದರಲ್ಲಿ ಆಸಕ್ತಿ ಇದ್ರೆ, ಅಂದ್ರೆ ಕಲ್ಲಚ್ಚಿನ ಪ್ರಕಾಶನದಿಂದ ತೊಡಗಿ ಈ ಪತ್ರಿಕಾ ಮಾಧ್ಯಮ ಅನ್ನೋದು ಈಗ ತುಂಬ ಬದಲಾಗಿದೆ. ಈ ಎಲ್ಲವುಗಳ ಬಗ್ಗೆ ಅವನಿಗೆ ಆಸಕ್ತಿ ಇದ್ರೆ ಅವನು ಖಂಡಿತವಾಗಿಯೂ ಪತ್ರಿಕೋದ್ಯಮ ಕ್ಷೇತ್ರದಲ್ಲಿ ತನ್ನನ್ನು ತಾನು ತೊಡಗಿಸಿಕೊಳ್ಳೋದಕ್ಕೆ ಸಾಧ್ಯ. ಅಂದ್ರೆ ಪ್ಯಾಷನ್ ಇರಬೇಕು ಅಂತ ಹೇಳ್ತೀರಿ. ಅದನ್ನ ಪ್ಯಾಷನ್ ನಾನು ಈಗ ಕುತೂಹಲ ಇದೆ ಅದಿದೆಲ್ಲ ಅಂತ ಹೇಳ್ತಾ ಇದ್ದಾರೆ. ಇನ್ನು ಬರೀಲಿಕ್ಕೆ ಆರಂಭ ಮಾಡಬೇಕು. ಬರೀಲಿಕ್ಕೆ ಪ್ರಾರಂಭ ಮಾಡಬೇಕು. ಒಂದು ವಸ್ತುವನ್ನು ಇಟ್ಟುಕೊಂಡು ಅವನಿಗೆ ಬರೀಲಿಕ್ಕೆ ಆಗಬೇಕು. ಬೇರೆ ಬೇರೆ ತರದ ಬರವಣಿಗೆಗಳಿರುತ್ತೆ. ಒಂದು ವರದಿಯನ್ನು ಮಾಡೋದಕ್ಕೆ ಅವನಿಗೆ ಸಾಧ್ಯ ಆಗಬೇಕು. ಅಥವಾ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಅವನಿಗೆ ಆಸಕ್ತಿ ಇದ್ರೆ ಅವುಗಳ ಕುರಿತು ಅವನು
ಬರೀತಾ ಅವನ ಬರವಣಿಗೆಯನ್ನು ಆಧರಿಸಿಕೊಂಡು ನಾಳೆ ಅವನು ಪತ್ರಕರ್ತನಾಗೋದಕ್ಕೆ ಸಾಧ್ಯ ಇದೆ. ಭಾಳ ಒಳ್ಳೆಯ ಮಾಹಿತಿಗಳನ್ನು ಕೊಟ್ಟಿದ್ದೀರಿ ಸರ್ ಅವರಿಗೆ. ಪುಷ್ಪರಾಜ್ ಅವರೇ, ನಾವೀಗ ಮಾತು ಮುಂದುವರಿಸಿಕೊಂಡು ಪತ್ರಕರ್ತರ ಸಂಘದ ಕಾರ್ಯಗಳು. ಅದೇ, ಅದು ನಮ್ಮ 76ರಲ್ಲಿ ಆರಂಭ ಆದಂಥ ದಕ್ಷಿಣ ಕನ್ನಡ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘ ಇವತ್ತು 50ನೇ ವರ್ಷದ, ಅಂದರೆ ನಾಡ್ದಿಗೆ 50 ವರ್ಷ ಆಗ್ತದೆ, ತುಂಬುತ್ತದೆ. ಓಹೋ. ಇನ್ನೊಂದು ಈ ಮಧ್ಯೆ ನಮ್ಮದು 91ರಲ್ಲಿ ನಮ್ಮ ಸಂಘ KUW ಜೊತೆ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘದ ಜೊತೆ ವಿಲೀನಗೊಂಡಿದೆ. ಇವತ್ತು ಅಂಗಸಂಸ್ಥೆಯ ಕೆಲಸ ಮಾಡ್ತಾ ಇದೆ, ಜಿಲ್ಲಾ ಘಟಕ ಆಗಿ. ಆ KUW ಘಟಕ ಈಗ ಪ್ರಸ್ತಾಪ ಮಾಡಿದ ಹಾಗೆ ವಿಶ್ವೇಶ್ವರಯ್ಯನವರ ಜೊತೆ ನಿಕಟವಾಗಿ ಸಂಪರ್ಕದಲ್ಲಿದ್ದಂಥ DV ಗುಂಡಪ್ಪನವರು ಆರಂಭ ಮಾಡಿದಂಥ ಸಂಸ್ಥೆ ಅದು ಶತಮಾನದ ಹೊಸ್ತಿಲಲ್ಲಿದೆ. ಆಗ DV ಗುಂಡಪ್ಪನವರು ಬಹಳ ದೊಡ್ಡ ಮೇಧಾವಿಯವರು ಮತ್ತು ಕೇವಲ ಪತ್ರಿಕೋದ್ಯಮ ಅಲ್ಲ, ಪತ್ರಿಕೆಯನ್ನು ಸ್ವಂತ ಪತ್ರಿಕೆಯನ್ನು ನಡೆಸಿದಂಥವರು, ಕನ್ನಡ ಮತ್ತು ಆಂಗ್ಲ ಪತ್ರಿಕೆಗಳನ್ನು ಸಹ ಅದರಲ್ಲಿ ಸಹ ಕೆಲಸ ಮಾಡಿದಂಥವರು, ತಾವೇ ಪತ್ರಿಕೆ ನಡೆಸಿದಂಥವರು. ಜೊತೆಗೆ ದಿವಾನ್ ವಿಶ್ವೇಶ್ವರಯ್ಯನಂಥವರು, ಮಿರ್ಜಾ ಇಸ್ಮಾಯಿಲ್ ಇದ್ದರು, ಅವರಿಗೆ ಒಬ್ಬರು ಮೆಂಟರ್ ಆಗಿದ್ದರು. ಅದು ಬಹಳ ಮುಖ್ಯ. ಅದು ಆ ಕಾರಣದಿಂದಾಗಿ ಪತ್ರಿಕೆಗಳಿಗೆ ಏನು ಆ ಸಂದರ್ಭದಲ್ಲಿ ತೊಂದರೆ ಆಗ್ತಾ ಇತ್ತು, ಅದು ನೇರವಾಗಿ ಒಬ್ಬ ದಿವಾನ್ ಜೊತೆ ಮಾತನಾಡಲಿಕ್ಕೆ ಸಾಧ್ಯ ಆಗ್ತದೆ. ಅದು ಬಹಳ ದೊಡ್ಡ ಪರಿಣಾಮ ಬೀರಿತ್ತು. ಮಾತ್ರ ಅಲ್ಲ, ಅವರು ಸಂಘಟನೆಯನ್ನು ಕಟ್ಟುವುದರಲ್ಲಿ ಬಹಳ ನಿಷ್ಣಾತರು ಅವರು. ಅದರಿಂದಾಗಿ ಅವರು ಕಟ್ಟಿದಂಥ ಸಂಸ್ಥೆ ಇವತ್ತು ಒಂದು ದೊಡ್ಡ ಆಲದ ಮರದ ಹಾಗೆ ಬೆಳೆದು ವಿಸ್ತೃತವಾಗಿ ಇಡೀ ರಾಜ್ಯದಾದ್ಯಂತ ಕೆಲಸ ಮಾಡ್ತಾ ಇದೆ. ಅದರಿಂದ ನಮ್ಮ ಸಂಘ ಸಹ ರಾಜ್ಯ ಸಂಘದ ಜೊತೆ ಸೇರಿಕೊಂಡಿದೆ. ಸುಮಾರು 18,000ದಿಂದ 19,000 ಸಂಖ್ಯೆ ಸದಸ್ಯರು ಅದರಲ್ಲಿದ್ದಾರೆ. ಅಂದರೆ ದೇಶದಾದ್ಯಂತ ಹೇಳ್ತಾ ಇದ್ದೀವಿ? ಅಲ್ಲ, ನಮ್ಮ ರಾಜ್ಯದಲ್ಲಿ. ರಾಜ್ಯದಲ್ಲಿ. ಅದರಲ್ಲಿ ನಮ್ಮ ಜಿಲ್ಲೆಯಿಂದ 370 ಮಂದಿ ಸದಸ್ಯರು ನಮ್ಮ ಜಿಲ್ಲೆಯಿಂದ ಇದ್ದಾರೆ. ನಮ್ಮ ತಾಲೂಕುಗಳಲ್ಲಿ ಸಹ ಘಟಕಗಳಿದೆ. ಅಲ್ಲಿ ಕಾರ್ಯನಿರತ ಪತ್ರಕರ್ತರ ತಾಲೂಕು ಘಟಕಗಳಿದೆ, ಮತ್ತು ಅಲ್ಲಿ ಪ್ರೆಸ್ ಕ್ಲಬ್ಗಳನ್ನು ಮಾಡ್ಕೊಂಡಿದ್ದಾರೆ. ಈಗ ಈ ಸಲ ನಮ್ಮ ಎಲ್ಲ ತಾಲೂಕುಗಳ ಘಟಕಗಳಿಗೆ ಸಹ ಹೊಸ ಪದಾಧಿಕಾರಿಗಳ ಆಯ್ಕೆ ಆಗಿದೆ. 3 ವರ್ಷದ ಜಿಲ್ಲಾ ಘಟಕಕ್ಕೆ ಆಯ್ಕೆ ಆಗಿದೆ. ಅವರು ಅಲ್ಲಿ ಯಾರಾದರೂ ಪ್ರೆಸ್ ಮೀಟ್ ಮಾಡಬೇಕು ಅಂತಾದರೆ ಅಲ್ಲಿ ಮಾಡಲಿಕ್ಕೆ ಅವಕಾಶ ಮಾಡಿಕೊಡ್ತಾರೆ. ಪ್ರೆಸ್ ಕ್ಲಬ್ ಇದೆ ಅಲ್ಲಿ. ಈಗ ಇತ್ತೀಚೆಗೆ ಯಾರೋ ಒಬ್ಬರು ಹೇಳ್ತಾ ಇದ್ರು, ಮಂಗಳೂರಿನಲ್ಲಿ ನಾವು ಹಿಂದೆ ಗಮನಿಸಿದರೆ ಬೆರಳೆಣಿಕೆ ಪತ್ರಕರ್ತರಿದ್ದರು, ಅವರನ್ನು ಹುಡುಕಿಕೊಂಡು ಹೋಗಬೇಕಾಗಿತ್ತು ಅಂತ. ಆನಂತರ ಏನಾಯಿತು ಅಂದರೆ ಇಲ್ಲಿಯ ಪತ್ರಕರ್ತರೆಲ್ಲ ಸೇರಿಕೊಂಡು ಸ್ವಲ್ಪ ಸಂಖ್ಯೆ ಜಾಸ್ತಿ ಆಯಿತು. ಒಂದು ಕಡೆ ಸೇರಿ ಒಂದು ಪತ್ರಿಕಾಗೋಷ್ಠಿಯನ್ನು ಮಾಡಲಿಕ್ಕೆ ಒಂದು ಅವಕಾಶ, ಒಂದು ಬೇರೆ ಕಟ್ಟಡದಲ್ಲಿ, ಬಾಡಿಗೆ ಕೊಡುವಂಥ ಒಂದು ಕಟ್ಟಡದಲ್ಲಿ ಸಹ ಆರಂಭ ಮಾಡಿದ್ರು, ಒಂದು ಖಾಸಗಿ ಕಟ್ಟಡದಲ್ಲಿ. ಆನಂತರ ಮಹಾನಗರ ಪಾಲಿಕೆ ಕಟ್ಟಡದಲ್ಲಿ, ಈಗ ಸ್ವಂತ ಕಟ್ಟಡದಲ್ಲಿ ನಾವು ಈಗ ಜಿಲ್ಲಾ ಮಟ್ಟದಲ್ಲಿ ಸಹ ಪತ್ರಿಕಾಗೋಷ್ಠಿಯನ್ನು ಯಾರು ಸಹ ಮಾಡ್ಬೋದು ಅಲ್ಲಿ. ಅಂದರೆ ಪತ್ರಿಕಾಗೋಷ್ಠಿ ಮಾಡಬೇಕಾದ್ರೆ ನಿಮ್ಮಲ್ಲಿ ಯಾವ ರೀತಿ ಸಂಪರ್ಕ ಮಾಡ್ಬೋದು? ಈಗ ಒಂದು ಪತ್ರಿಕಾಗೋಷ್ಠಿ ಮಾಡಬೇಕು ಅಂತ ನಮಗೆ ಅನಿಸ್ತದೆ, ಆಗ ಯಾವ ರೀತಿ ಸಂಪರ್ಕ, ಯಾರನ್ನು ಸಂಪರ್ಕ ಮಾಡಬೇಕು? ನಮ್ಮಲ್ಲಿ ಅಲ್ಲಿ ಪ್ರೆಸ್ ಕ್ಲಬ್ ಅಂತಿದೆ. ಅದು ದೈನಂದಿನ ಪತ್ರಕರ್ತರ ಕೆಲವು ಚಟುವಟಿಕೆಗಳಿಗೆ ಪೂರಕವಾಗಿ ಕೆಲಸ ಮಾಡ್ತಾರೆ. ಅಲ್ಲಿ ಒಬ್ಬರು ವ್ಯವಸ್ಥಾಪಕರು ಇರ್ತಾರೆ. ಅಲ್ಲಿ ಬಂದು ನಾನೊಂದು ಪತ್ರಿಕಾಗೋಷ್ಠಿ ಮಾಡಬೇಕು ಅಂತಾದರೆ ಯಾವ ದಿನ ಮಾಡ್ತೀರಿ ಅಂತ ಕೇಳ್ತಾರೆ. ಈ ದಿನ ನಾಳೆ ಇಂಥವ್ರದ್ದು ಪತ್ರಿಕಾಗೋಷ್ಠಿ ಇದೆ, ಅವತ್ತು ನಿಮಗೆ ಮಾಡಲಿಕ್ಕೆ ಅವಕಾಶ ಆಗೋದಿಲ್ಲ, ಇನ್ನೊಂದು ದಿನ ನೀವು ಮಾಡಿ ಅಂತ ಹೇಳ್ತಾರೆ. ಇಂಥ ದಿನ ಇಂಥ ಸಮಯದಲ್ಲಿ ನೀವು ಪತ್ರಿಕಾಗೋಷ್ಠಿಯನ್ನು ಮಾಡಬೇಕು ಅಂತ ಹೇಳ್ತಾರೆ. ಅವತ್ತು ಅವರು ಪತ್ರಿಕಾಗೋಷ್ಠಿ ಮಾಡಲಿಕ್ಕೆ ಅವಕಾಶ ಮಾಡಿಕೊಡ್ತಾರೆ. ಯಾರಿಗೂ ಅಲ್ಲಿ ಪತ್ರಿಕಾಗೋಷ್ಠಿಯನ್ನು ಮಾಡ್ಬೋದು. ಅವತ್ತು ಬಂದು ಅಲ್ಲಿ ಅವತ್ತು ಯಾವ ಪತ್ರಿಕಾಗೋಷ್ಠಿ ಇದೆ ಅನ್ನೋದನ್ನು ತಿಳಿಸುವಂಥ ಕೆಲಸ ನಮ್ಮ ಪ್ರೆಸ್ ಕ್ಲಬ್ನ ಮ್ಯಾನೇಜರ್ ನಮಗೆಲ್ಲ ಮಾಡ್ತಾರೆ. ಅಂದರೆ ಪತ್ರಕರ್ತರಿಗೆ ಮೊದಲೇ ಮಾಹಿತಿಗಳು ಬರ್ತದೆ, ಯಾವುದು ಪ್ರೆಸ್ ಮೀಟ್ ಇದೆ ಅನ್ನುವಂಥದ್ದು. ಈಗ ನಾಳೆ ಯಾವ ಪತ್ರಿಕಾಗೋಷ್ಠಿ ಇದೆ ಅಂತೇಳಿ ಇವತ್ತು ಒಂದು ಮೆಸೇಜ್ ಹಾಕಿ ಎಲ್ಲರಿಗೂ ತಲುಪಿಸುವಂಥ ವ್ಯವಸ್ಥೆ ಅದು ಮಾಡ್ತಾರೆ. ಅದನ್ನು ಬೇರೆಯವರು ಅವರೇ ಬಂದು ಬುಕ್ ಮಾಡಿದವರು ಮಾಡಬೇಕಾಗಿಲ್ಲ. ಅವ್ರು ಬಂದು ಅಲ್ಲಿ ಬುಕ್ ಮಾಡಿದರೆ ಸಾಕು, ನನ್ನ ಪತ್ರಿಕಾಗೋಷ್ಠಿ ಅವರಿಗೆ ಸಮಯ ಕೊಡ್ತಾರೆ, ಆ ದಿನ ಕೊಡ್ತಾರೆ, ಅವತ್ತು ಬಂದು ಅವ್ರ ಪತ್ರಕರ್ತರಿಗೆ ಮಾಧ್ಯಮದವರಿಗೆ ಮೊದಲು ಇನ್ಫಾರ್ಮೇಶನ್, ಅಂದರೆ ಅವರು ಯಾರು ಪತ್ರಿಕಾಗೋಷ್ಠಿ ಮಾಡ್ತಾರೆ ಅವರು ಇನ್ಫಾರ್ಮೇಶನ್ ಕೊಡಬೇಕು ಅಂತ ಇಲ್ಲ, ನಿಮ್ಮ ಪತ್ರಿಕಾ ಭವನದಿಂದ ಹೋಗ್ತದೆ. ಆ ವ್ಯವಸ್ಥೆಗಳೆಲ್ಲ ಇದೆ. ಅಲ್ಲಿ ಹಾಲ್ ಇದೆ, ಮೈಕ್ ಇದೆ, ಅವ್ರು ಹೇಳಲಿಕ್ಕೆ ಆಗ್ತದೆ, ಇದೆ. ಈಗ ಪತ್ರಕರ್ತರು ಒಂದು ಸಂಸ್ಥೆಯಲ್ಲಿ ಕೆಲಸ ಮಾಡ್ತಾ ಇರುವಂಥ ಸಂದರ್ಭದಲ್ಲಿ ಅದು ಕಾರ್ಮಿಕ ಕಲ್ಯಾಣ ಇಲಾಖೆಯಲ್ಲಿ ನೋಂದಣಿ ಆಗಿರೋದ್ರಿಂದ ಕೆಲವು ಸಣ್ಣ ವೇತನ ಪಡೆಯುವಂಥವರಿಗೆ ಪ್ರಾವಿಡೆಂಟ್ ಫಂಡ್ ಇದ್ದು ಅದೆಲ್ಲ ಸಿಗ್ತದೆ. ಆದರೆ ಪತ್ರಕರ್ತರು ನಿವೃತ್ತಿಯಾದ ನಂತರ ಅವರಿಗೆ ಒಂದು
ಪಿಂಚಣಿ. ನಿವೃತ್ತಿ ವೇತನದ ಪಿಂಚಣಿ ಪಿಂಚಣಿ, ಹೌದು. ಕೊಡುವಂಥ ವ್ಯವಸ್ಥೆ ಹ್ಮ್. ಭಾರತ ದೇಶದ ಒಂದು 2-3 ರಾಜ್ಯ ಬಿಟ್ಟರೆ ಓಹೋ ಬೇರೆ ಎಲ್ಲಿಯೂ ಸಹ ಅದು ಸಮರ್ಪಕವಾಗಿ ಇದಾಗ್ತಾ ಇಲ್ಲ. ಒಂದು ಕೇರಳ ಮತ್ತು ತಮಿಳುನಾಡಿನಲ್ಲಿ ಸರಿ. ಕೆಲವು ಕಡೆ ಬಿಟ್ಟರೆ ಹಾಂ ಕರ್ನಾಟಕದಲ್ಲಿ ಸಹ ಅದು ಸೀಮಿತವಾಗಿ ಕೆಲವೇ ಮಂದಿಗಳಿಗೆ ಮಾತ್ರ ಸಿಗ್ತಾ ಇದೆ. ಅದರ ರೆಸ್ಟ್ರಿಕ್ಷನ್ಗಳು ತುಂಬ ಇದೆ. ಹಾಂ ಹಾಂ ಅದನ್ನು ಸ್ವಲ್ಪ ಸಡಿಲ ಮಾಡಬೇಕು. ಅದನ್ನು ಸ್ವಲ್ಪ ಸರಳ ಮಾಡಿದರೆ ಕನಿಷ್ಠ ನಮ್ಮಲ್ಲಿ ಕೆಲವರಿಗಾದರೂ ಅದರ ನಿವೃತ್ತಿ ಆದ ನಂತರ ಪ್ರಯೋಜನ ಸಿಗ್ಬೋದು ಅನ್ನೋದು. ಪಾಸ್ ಸಿಗ್ತದೆ ಅಂತ ಹೇಳ್ತೀರಲ್ಲ, ಗ್ರಾಮೀಣ ಪರಿಸರದಲ್ಲಿ ಸಿಗ್ತಾ ಇಲ್ಲ ಎನ್ನುವಂಥ ಒಂದು ಮಾತಿದೆ. ಗ್ರಾಮೀಣ ಪರಿಸರದಲ್ಲಿ ವಿಶೇಷವಾಗಿ. ಹೌದೌದು, ಗ್ರಾಮೀಣ ಅಂದರೆ ಹಿಂದೆ 1 ವರ್ಷದ ಹಿಂದೆ ಅದು ಎಲ್ಲರಿಗೂ ಈ ಗ್ರಾಮೀಣ ಪ್ರದೇಶದಲ್ಲಿ ಕೆಲಸ ಮಾಡ್ತಾ ಇರುವಂಥ ನಮ್ಮ ಪತ್ರಕರ್ತರಿಗೆ ಉಚಿತ ಬಸ್ ಪಾಸ್ ಜಿಲ್ಲೆಯಾದ್ಯಂತ ಓಡಾಡಲಿಕ್ಕೆ ಅಂತ ಸರಿ ಹೇಳಿದರು. ಆದರೆ ಅರ್ಜಿ ತೆಗೆದುಕೊಂಡ ನಂತರ ಒಂದು ಕೆಲವು ಜನಕ್ಕೆ ಒಂದು 10% ಸಹ ಆಗಲಿಲ್ಲ. ಅಷ್ಟು ಜನಕ್ಕೆ ಮಾತ್ರ ಪಾಸ್ ವಿತರಣೆ ಆಗಿದೆ. ಉಳಿದಂತೆ ಪಾಸ್ ವಿತರಣೆ ಆಗಲಿಲ್ಲ. ಅದಕ್ಕೆ ಸಹ ಕೆಲವು ಕಂಡೀಷನ್ಗಳನ್ನು ಹಾಕಲಿಕ್ಕೆ ಆರಂಭ ಮಾಡಿದರು. ಸರಿ, ಅದನ್ನು ಸಹ ನಾವು ಸರಳ ಮಾಡಬೇಕು ಅಂತ ನಮ್ಮ ರಾಜ್ಯಾಧ್ಯಕ್ಷರ ಮುಖಾಂತರ ಮುಖ್ಯಮಂತ್ರಿ ಅವರಿಗೆ ಕೇಳಿದ ಕಾರಣ ಈಗ ಮತ್ತೆ ಹೊಸ ಗೈಡ್ಲೈನ್ಸ್ಗಳನ್ನು ಮಾಡಿದ್ದಾರೆ. ಸರಿ, ಆದ ಕಾರಣ ಸ್ವಲ್ಪ ಜನಕ್ಕೆ ಗ್ರಾಮೀಣ ಪ್ರದೇಶದಲ್ಲಿ ಕೆಲಸ ಮಾಡುವವರಿಗೆ ಸಿಗ್ಬೋದು. ಖಂಡಿತ ಇಡ್ಬೋದು. ಯಾಕಂದರೆ ಹೊಸ ಇಲ್ಲಿಬ್ಬರು ಅನುಚಿತ್ ಅಂತ ಇಲ್ಲಿದ್ದ ಅವರು ಈಗ ಆಯುಕ್ತರಾಗಿ ಬಂದಿದ್ದಾರೆ ನಮ್ಮ ವಾರ್ತಾ ಇಲಾಖೆಗೆ. ಕೆಲಸ ನಡೀತಾ ಇದೆ. ಕನಿಷ್ಠ ಸ್ವಲ್ಪ ಜನಕ್ಕೆ ಸಿಗ್ಬೋದು. ಅಂದರೆ ಎಲ್ರಿಗೂ ಇಲ್ಲ, ಒಂದು ಪತ್ರಿಕೆಯಲ್ಲಿ ಇಷ್ಟು ಜನಕ್ಕೆ ಅಂತ ಮಾತ್ರ ಅದನ್ನು ಸೀಮಿತ ಮಾಡಿದ್ದಾರೆ. ಅಲ್ಲಿ ಸಾಕಷ್ಟು ಜನ ಆರೋಗ್ಯ ಸಮಸ್ಯೆ, ಮೆಡಿಕಲ್ ಆಯುಷ್ಮಾನ್ ಅಂತ ಇದ್ದ ಹಾಗೆ ಪತ್ರಿಕೆಗೆ ಮಾಧ್ಯಮ ಸಂಜೀವಿನಿ ಅಂತ ಒಂದು ಕಾರ್ಯಕ್ರಮ ಅದು ಸಹ ಇಂಪ್ಲಿಮೆಂಟ್ ಆದರೆ ನಮ್ಮವರಿಗೆ ಸ್ವಲ್ಪ ಸಹಾಯ ಆಗ್ಬೋದು. ಆ ವ್ಯಾಪ್ತಿಯಲ್ಲಿ ಆಯುಷ್ಮಾನ್ ಇರುವ ಹಾಗೆ ಆಸ್ಪತ್ರೆ ಲಿಂಕ್ ಜೊತೆ ಮಾಡ್ಬೋದು. ಆ ವಿಷಯದ ಬಗ್ಗೆ ಸಹ ನಾವು ಸಹ ಒಂದು ಮನವಿಯನ್ನು ಅರ್ಪಿಸಿದ್ದೇವೆ. ಮತ್ತು ನಮ್ಮದೇ ಸಂಘದ ಮುಖಾಂತರ ನಾವೊಂದು ಕಲ್ಯಾಣ ನಿಧಿಯನ್ನು ಸಹ ನಮ್ಮ ರಾಜ್ಯ ಸಂಘದಲ್ಲಿ ಸುಮಾರು 2 ಕೋಟಿಯಷ್ಟು ಮೊತ್ತದ ಒಂದು ಕ್ಷೇಮ ನಿಧಿ ಅಂತೇಳಿ, ಅದರಿಂದ ಏನಾದರೂ ತುರ್ತು ಸಂದರ್ಭದಲ್ಲಿ ಕಾಯಿಲೆಗೆ ಬಿದ್ದರೆ ಆ ಸಂದರ್ಭದಲ್ಲಿ ಅವರಿಗೆ ಸಹಾಯ ಮಾಡಲಿಕ್ಕೆ ನಮ್ಮ ರಾಜ್ಯಾಧ್ಯಕ್ಷರು ಜಿಲ್ಲಾ ಸಂಘದ ಶಿಫಾರಸಿನ ಮೇಲೆಗೆ ಜಿಲ್ಲೆಗಳಿಗೆ ಕೊಡ್ತಾ ಇರ್ತಾರೆ. ಸರಿ, ಸಣ್ಣ ಪ್ರಮಾಣದಲ್ಲಿ. ಆದರೂ ಸಹ ಅನಿವಾರ್ಯವಾಗಿ ಈಗ ಕೋವಿಡ್ನ ಸಂದರ್ಭದಲ್ಲಿ ಸಾಕಷ್ಟು ಜನ ಪತ್ರಕರ್ತರು ಡೆತ್ ಆದರು ಅದರಲ್ಲಿ. ಆಗ ಇಡೀ ಕುಟುಂಬಕ್ಕೆ ಒಂದು ಅಸ್ಥಿರ ಆಗ್ತದೆ, ಅದು ಒಂದು ಅತಂತ್ರ ಆಗ್ತದೆ. ಆ ಸಂದರ್ಭದಲ್ಲಿ ಆ ಕುಟುಂಬದ ಪರವಾಗಿ ಸರ್ಕಾರನೇ ನಿಲ್ಲಬೇಕಾಗ್ತದೆ. ಪತ್ರಕರ್ತರು ಅಂದರೆ ಒಂದು ಸಮಾಜದ ಆಸ್ತಿ ಅಂತ. ಖಂಡಿತ. ಹಾಗೆ ಒಂದು 5 ಲಕ್ಷದವರೆಗೆ ಪರಿಹಾರ ಕೊಡ್ತಾ ಇತ್ತು. ಅದನ್ನೀಗ ಸುಮಾರು ಕಡಿಮೆ ಮಾಡಿದ್ದಾರೆ, 2 ಲಕ್ಷಕ್ಕೆ ಇಳಿಸಿದ್ದಾರೆ. ಅದು ಖಂಡಿತ ಅದನ್ನು ಅದು ಒಬ್ಬರು ನಿಧನ ಆದಂಥ ಸಂದರ್ಭದಲ್ಲಿ ಕುಟುಂಬಕ್ಕೆ ನೀಡುವಂಥ ಸಹಾಯ ಆಯಿತು. ಇನ್ನೊಂದು ಭಾಳ ಹಿಂದೆ ಪತ್ರಕರ್ತನನ್ನು ನಾಮನಿರ್ದೇಶನ ಮಾಡ್ತಾಯಿದ್ರು ವಿಧಾನ ಪರಿಷತ್ತಿಗೆ. ರಾಮಯ್ಯ ಅಂತ ನೀವು ಕೇಳಿರ್ಬೋದು, ಖ್ಯಾತ ಪತ್ರಕರ್ತರು. ಆ ಪದ್ಧತಿ ಈಗ ನಿಂತು ಹೋಗಿದೆ. ಸಾಹಿತ್ಯ ಪತ್ರಿಕೋದ್ಯಮದಲ್ಲಿ ಈ ಕ್ಷೇತ್ರಕ್ಕೆಲ್ಲ ಬೇರೆ ಬೇರೆ ಕ್ಷೇತ್ರದಲ್ಲಿದ್ದವರನ್ನು ನಮ್ಮ ರಾಜ್ಯಸಭೆಗೆ ಕಳಿಸುವಂಥದ್ದು, ವಿಧಾನ ಪರಿಷತ್ತಿಗೆ ಕಳಿಸುವಂಥದ್ದು ಇಂಥ ಒಂದು ಪದ್ಧತಿ ಇತ್ತು. ಸರಿ, ಅದು ಬಿಟ್ಟು ಹೋಗಬಾರ್ದು. ಯಾಕಂದರೆ ಪ್ರಜಾಪ್ರಭುತ್ವದಲ್ಲಿ ಅಂಥ ವ್ಯವಸ್ಥೆ ಇರಬೇಕಾಗ್ತದೆ. ಖಂಡಿತ. ಒಂದು ನೀತಿಯನ್ನು ನಿರೂಪಣೆ ಮಾಡುವಂಥ ಸಂದರ್ಭದಲ್ಲಿ ಅಲ್ಲಿ ನಮ್ಮ ಪತ್ರಕರ್ತರು ನೀವು ಸಮಾಜದಲ್ಲಿ ಹಾಗೆ ಹೀಗೆ ಅಂತ ಸ್ಥಾನ ಕೊಡೋ ಬದಲು ಆ ಸ್ಥಾನವನ್ನು ಸಹ ಕೊಡಬೇಕು. ಖಂಡಿತ. ಆಗ ಒಂದು ಅದಕ್ಕೆ ಒಳ್ಳೆಯ ಸಲ. ಯಾಕಂದ್ರೆ ನಮ್ಮ ಪ್ರತಿನಿಧಿಯೊಬ್ಬರು ಅಲ್ಲಿ ಇದ್ದಾರೆ ಅಂತ ಹೇಳಿದರೆ ನಮ್ಮ ಸಮಸ್ಯೆಗಳ ಬಗ್ಗೆ ಅವರು ಖಂಡಿತವಾಗಿ ಅಲ್ಲಿ ಮಾತಾಡಬಹುದು. ಪತ್ರಕರ್ತರ ಬಗ್ಗೆ ಮಾತ್ರ ಅಲ್ಲ, ಇಡೀ ಸಮಾಜದ ಬಗ್ಗೆನೂ ಅವರು ಮಾತಾಡಬಹುದು. ಪತ್ರಿಕೆಗಳು ಜನರ ಧ್ವನಿಯಾಗಿರ್ತದೆ. ಪ್ರಜಾಪ್ರಭುತ್ವದಲ್ಲಿ 4ನೇ ಅಂಗ ಅಂತ ಹೇಳಿದಾಗ ಆ ಅಂಗಕ್ಕೆ ಒಂದು ಸ್ಥಾನ ಅಲ್ಲಿ ಕೊಟ್ಟಾಗ ಅದು ಹೆಚ್ಚು ಪ್ರಬಲ ಆಗ್ತದೆ, ಪ್ರಜಾಪ್ರಭುತ್ವ ಗಟ್ಟಿ ಆಗ್ತದೆ. ಕೃಷ್ಣಮೂರ್ತಿ ಸರ್, ಈಗ ಪತ್ರಿಕೋದ್ಯಮವನ್ನು ನೀವು ಕನ್ನಡ ಉಪನ್ಯಾಸಕರಾಗಿದ್ದವರು, ಇವರ ಪತ್ರಕರ್ತರು, ನಾನು ಈಗ ಪತ್ರಿಕಾ ಮಾಧ್ಯಮದಲ್ಲಿ ದೃಶ್ಯ ಮಾಧ್ಯಮದಲ್ಲಿ ಇದ್ದೇನೆ. ಒಂದು ಪ್ರಶ್ನೆಗಳು ಸಾಮಾನ್ಯವಾಗಿ ಮೂಡಿಬರುವುದು ಈಗ ಯುವ ಜನಾಂಗಕ್ಕೆ, ಪತ್ರಿಕೋದ್ಯಮವನ್ನು ಜೀವನೋಪಾಯವಾಗಿ ಸ್ವೀಕರಿಸಬಹುದೇ, ಹೇಗೆ ಸಾಧ್ಯ ಇದೆ? ಈಗ ಅನೇಕ ಮಂದಿ ಪತ್ರಕರ್ತರಿದ್ದವರು ಬದುಕಿನುದ್ದಕ್ಕೂ ಅವರು ಪತ್ರಕರ್ತರಾಗಿ ಅಲ್ಲ, ಜೀವನದ ಉಪಾಯವೋ ಅಥವಾ ಜೀವನವೇ ಅನ್ನುವಂಥ ಪ್ರಶ್ನೆ. ಜೀವನವಾಗಿ ಅಂತ ಹೇಳೋದು ಅಂದ್ರೆ ಉದ್ಯೋಗವಾಗಿ ಮಾಡಿಕೊಳ್ಳುವ ಸಾಧ್ಯತೆಗಳು ಇವೆ. 2-3 ರೀತಿಯ ಸಾಧ್ಯತೆಗಳಿವೆ. ಒಂದು, ಅವರು ಉದ್ಯೋಗದಲ್ಲಿ ಪತ್ರಕರ್ತರಾಗಿ ಉದ್ಯೋಗದಲ್ಲಿರಬಹುದು. ಎರಡನೇದು ಪತ್ರಿಕೆಗೆ ಪೂರಕವಾಗಿ ಸರಿ ಹೇಳಿದ್ರಲ್ಲ, ತುಂಬಾ ಬೇರೆ ಬೇರೆ ಅವಕಾಶಗಳಿವೆ. ಡಿಸೈನ್ ಇರಬಹುದು, ಚಿತ್ರಗಾರ, ಈ ರೀತಿ ಬೇರೆ ಬೇರೆ ತರದಲ್ಲಿ ಮಾಡೋದಕ್ಕೆ ಸಾಧ್ಯ ಇದೆ. ಇನ್ನು ಪ್ರಸಾರಣಕ್ಕೆ ಸಂಬಂಧಪಟ್ಟ ಹಾಗೆ ಬೇರೆ ಬೇರೆ ಉದ್ಯೋಗಗಳು ಹುದ್ದೆಗಳಿವೆ. ಜಾಹೀರಾತಿಗೆ ಸಂಬಂಧಪಟ್ಟ ಹಾಗೆ
ಈಗ ಪತ್ರಿಕೆಗಳು ಅಂತಂದ್ರೆ ಜಾಹೀರಾತು ಜಾಹೀರಾತು, ಹೌದು. ಇರಲೇಬೇಕಾಗುತ್ತೆ. ಖಂಡಿತ. ಆ ಜಾಹೀರಾತುಗಳನ್ನು ಸಂಗ್ರಹಿಸುವ ಮೂಲಕ ಆ ಥರದ ಏಜೆನ್ಸಿಗಳಿವೆ.